ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೇನೆ ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅಂತ ನಮ್ಮ ಕಲಿಕೆ ಸ್ಕೂಲಲ್ಲಿ ಶುರುವಾಯಿತು. ಆದರೆ ಅಡುಗೆ ಮನೆ ಅನ್ನೋ ಸ್ಕೂಲಲ್ಲಿ ಎ ಫಾರ್ ಅಮ್ಮನಿಂದ ನಮ್ಮ ಕಲಿಕೆ ಶುರುವಾಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಎಲ್ಲರ ಲೈಫಲ್ಲೂ ಪಾಕಶಾಸ್ತ್ರದ ಮೊದಲ ಗುರು ತಾಯಿಯಾಗಿರ್ತಾರೆ ಅಲ್ವಾ? ಆದರೆ ಕಲಿಕೆ ಅಲ್ಲಿಗೆ ನಿಲ್ಲಲ್ಲ, ಮುಂದುವರಿಬೇಕಾಗುತ್ತೆ. ನಿಮ್ಮ ಮುಂದುವರಿದ ಕಲಿಕೆಗಾಗಿ ನಮ್ಮ ಈ ಕಾರ್ಯಕ್ರಮ ನಮ್ಮ ಸವಿರುಚಿ. ಇಂದಿನ ಈ ಸಂಚಿಕೆಯಲ್ಲಿ ನಿಮ್ಮ ಮೇಷ್ಟ್ರಾಗಿ ನಮ್ಮ ಜೊತೆಗೆ ಬಂದಿದ್ದಾರೆ ಶಕುಂತಲಾ ರಮೇಶ್ ಅವರು. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ, ನಿಮಗ್ ಕೂಡ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ಸೂಪರ್ ಆಗಿದ್ದೀನಿ. ಹೇಗಾಗ್ತಾ ಇದೆ ಲೈಫ್ ಈಗ? ಚೆನ್ನಾಗಿದೆ, ಖುಷಿ ಆಗುತ್ತೆ. ನೀವು ಏನ್ ಮಾಡ್ಕೊಂಡಿದ್ದೀರಿ ಅಂತಂದಿದ್ರಿ? ನಾನು ಸ್ಕೂಲ್ ಚಿಕ್ಕ ಮಕ್ಕಳದ್ದು. ಓಕೆ, ನಾನು ಹಾಗಾದ್ರೆ ಹೇಳಿದ ಪೀಠಿಗೆ ಕರೆಕ್ಟ್ ಸೂಟ್ ಆಯ್ತು. ಚಿಕ್ಕ ಮಕ್ಕಳಿಗೆ ಟೀಚ್ ಮಾಡ್ತಾ ಇದ್ದೀರಾ? ಎ ಫಾರ್ ಆಪಲ್ ಸ್ಟಾರ್ಟ್ ಮಾಡುದು. ಎಲ್ಲಿವರೆಗೆ ಹೋಗುತ್ತೆ? ಎಷ್ಟನೇ ಕ್ಲಾಸ್ ವರೆಗೆ ಟೀಚ್ ಮಾಡಿ? ನಮ್ದು LKG UKG ನರ್ಸರಿ, ಮ್ಯೂಸಿಕ್, ಡ್ರಾಯಿಂಗ್, ಆಲ್ ರೌಂಡರ್. ಸೊ ಆಲ್ಮೋಸ್ಟ್ ಸ್ಕಿಲ್ಸ್ ಬೇಸ್ಡ್ ಕೂಡ ಇದೆ, ಎಜುಕೇಶನ್ ಬೇಸ್ಡ್ ಕೂಡ ಇದೆ. ಫೈನ್ ಮೇಡಮ್. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನಮಗೆ ಪಾಕಶಾಲೆಯಲ್ಲಿ ಏನ್ ಟೀಚ್ ಮಾಡ್ತಾ ಇದ್ದೀರಾ? ನಾನಿವತ್ತು ಬೇರೆ ಎಲ್ಲ ತರದ್ದು ಹೋಳಿಗೆ ಮಾಡ್ತಾರೆ, ಆ ಕೋವದ್ದು ಹೋಳಿಗೆ ಮಾಡಿ ತೋರಿಸುವ ವೀಕ್ಷಕರಿಗೆ ಅಂತ ಬಂದಿದ್ದೀನಿ. ಓಕೆ, ಸೊ ಬೇರೆ ಬೇರೆ ರೀತಿಯಾದಂತಹ ಹೋಳಿಗೆ ಜೊತೆಗೆ ನಿಮ್ದು ಕೋವದ್ದು ಹೋಳಿಗೆ. ಬನ್ನಿ ಮೇಡಮ್, ಪಾಕಶಾಲೆಗೆ ಹೋಗಿ ನಿಮ್ಮ ಟೀಚಿಂಗ್ ನ ಸ್ಟಾರ್ಟ್ ಮಾಡಿ. ಸರಿ, ಹೋಗೋಣ. ಓಕೆ ಮೇಡಮ್, ಈಗ ನೀವು ಹೋಳಿಗೆ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಓಕೆ, ಸ್ಟಾರ್ಟಿಂಗ್ ಏನ್ ಬೇಕೀಗ ನಿಮ್ಗೆ? ನಾನು ಫಸ್ಟ್ಗೆ ಈ ಜಾರ್ನಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡು, ಸ್ವಲ್ಪ ಚಿಕ್ಕ ರವೆ, ಬಾಂಬೆ ರವೆ ಹಾಕೊಂಡು ಅದು ಕನಕ ಮಾಡಿ ಇಟ್ಕೊಳ್ತೀನಿ. ನನಗೆ ಸ್ವಲ್ಪ ನೀರು ಕೊಡಿ. ನೀರು ನಾನೀಗ ಒಂದು 4 ಸ್ಪೂನು ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು. ನಾವು ಎಷ್ಟು ಹೋಳಿಗೆ ಮಾಡ್ಬೇಕಂತ ಇರುತ್ತೋ ಅಷ್ಟು ಹಾಕೊಳ್ಳೋಣ. ನಾನೀಗ ಒಂದು 5 ಸ್ಪೂನ್ ಹಾಕ್ತೇನೆ, ಸಾಕು. 5 ಸ್ಪೂನು ಮೈದಾ. ಹೌದು, ಅದಕ್ಕೆ ಸ್ವಲ್ಪ ಮೈದಾದಷ್ಟೇ ರವೆ ಬೇಡ, ಸ್ವಲ್ಪ ಕಡಿಮೆ ಹಾಕೊಳ್ಳೋಣ. ಒಂದು 2 ಸ್ಪೂನ್ ರವೆ ಹಾಕ್ತೀನಿ ನಾನು. 2 ಸ್ವಲ್ಪ ಜಾಸ್ತಿನ ತೊಂದರೆ ಇಲ್ಲ, ಹಾಕೋತೀನಿ. ಸ್ವಲ್ಪ ಗರಿ ಗರಿಯಾಗಿ ಬರಕ್ಕ? ಇಲ್ಲ, ಇದು ಉದ್ಲಿಕ್ಕೆಲ್ಲ ಚೆನ್ನಾಗಿ ಬರುತ್ತೆ. ಬರೀ ಮೈದಾ ಆದ್ರೆ ಕೆಲವು ಸರಿ ಹರಿದು ಹೋಗ್ತದೆ, ಇದಿದ್ರೆ ಏನಾಗಲ್ಲ. ಮತ್ತೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಉಪ್ಪು ಹಾಕೊಳ್ತೇನೆ. ಈಗ ಇದೆರಡು ಮಿಕ್ಸ್ ಮಾಡ್ಕೊಳ್ಬೇಕು. ಬೇರೆ ಹೋಳಿಗೆ ಹಿಟ್ಟು ಮಾಡಿದಾಗೇನೆ ಸೇಮ್ ಕನಕ. ಅದಕ್ಕೆ ಏನ ಕನಕಕ್ಕೆ ತುಂಬಿಸೋದಕ್ಕೆ ಏನ್ ಹೇಳ್ತೀವಿ ನಾವು? ಹೂರಣ. ಅದು ಚೇಂಜ್ ಇರುತ್ತೆ. ಅದು ಚೇಂಜ್ ಇರುತ್ತೆ. ಇದು ನಾವು ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ಬೇಕು. ಹದವಾಗಿ, ಜಾಸ್ತಿ ಆದ್ರೆ ನೀರಾಗ್ಬಿಡುತ್ತೆ ಕನಕ. ಹೀಗೆ ನೋಡಿದ್ರೆ ನೀರು ಹಾಕೊಳ್ಬೇಕು. ಸ್ವಲ್ಪ ಬೇಡ ನೋಡ್ಕೊಳ್ಳೋಣ. ಮತ್ತೆ ನೀರಾಗ್ಬಿಟ್ರೆ ಮತ್ತೆ ಇವತ್ತಿನ ಹೋಳಿಗೆ ಇಲ್ಲ. ಇದನ್ನು ಕಲಸಿ ಒಂದು 15 ನಿಮಿಷ 20 ನಿಮಿಷ ಇಡಬೇಕು. ಹಾಗೆ ಅಷ್ಟೊತ್ತಿಗೆ ನಾವು ಈ ಕಡೆಯಿಂದ ಹೂರ್ಣ ಮಾಡ್ಕೊಳ್ಬೋದು. ಸ್ವಲ್ಪ ಹಾಕೊಳ್ತೀನಿ. ಸ್ವಲ್ಪ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೊಳ್ಬೇಕು. ಹಾಕ್ಲಾ? ಹಾಂ, 2 ಸ್ಪೂನ್ ಆಗಷ್ಟು ಆದರೆ ಸಾಕು.
ಸ್ವಲ್ಪ ಹಾಕಿ, ಸ್ವಲ್ಪ. ಹಾಂ, ಸಾಕು ಸಾಕು ಸಾಕು. ದಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ A, D and E. ಸೊ ಇದಕ್ಕಾದ್ರೆ ಒಂಚೂರು ಎಣ್ಣೆ ಬೇಕಾಗಿರೋದು. ಹೌದು. ಬಟ್ ಡೀಪ್ ಫ್ರೈಡ್ ಐಟಮ್ಸ್ಗೆಲ್ಲ ನಾವು ಎಣ್ಣೆ ಹಾಕಬೇಕಾದ್ರೆ ಜಾಸ್ತಿ ಗಮನ ಇಟ್ಟು ಯಾವ ಆಯಿಲ್ ಬೆಸ್ಟ್ ಅಂತ ಹೇಳಿ ನೋಡಿ ಹಾಕಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ಸನ್ ಪ್ರೀಮಿಯಂ. ಕರೆಕ್ಟ್. ಸಾಕು, ಇದು ಸರಿ ಆಗ್ಬೋದು. ಈ ಥರ ಹದ ಬರಬೇಕು. ಒಂದು 20 ನಿಮಿಷ ಇಡೋಣ. ಓಕೆ, ಇದು ಸೈಡಿಗೆ ಇಡೋಣ. ಸೈಡಿಗೆ ಇಟ್ಬಿಡೋಣ. ಸೈಡಿಗೆ ಇಟ್ಟು ಈಗ ಕನಕ ಹಾಗೆ ನೆನಿತೇ ಇರಲಿ ಒಂದು 20 ನಿಮಿಷ. ನಾವೀಗ ಹೂರ್ಣಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ನಾನೀಗ ಸಕ್ಕರೆ ಪುಡಿ ಮಾಡಬೇಕು. ಓಕೆ, ಸಕ್ಕರೆ ಪುಡಿ ಮಾಡಿಕೊಡ್ಬೇಕು. ಸಾಕು, ಆಗಿದೆ. ಸಾಕಲ್ಲ? ಸಾಕು ಸಾಕು. ಅದು ಜಾರು ಕೊಡಿ ಈ ಕಡೆ. ಸಕ್ಕರೆ ಇದಕ್ಕೆ ಹಾಕಿ ಇಟ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹಾಕೋಣ. ಓಕೆ, ಇಷ್ಟು ಬೇಡ. ಈಗ ನನಗೊಂದು ಇದು ಬೇಕು, ಕೋವಾ ಬಿಸಿ ಮಾಡಲಿಕ್ಕೆ. ಓಕೆ, ಕಡಾವ ಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಓಕೆ, ಫಸ್ಟಿಗೆ ತುಪ್ಪ ಹಾಕ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು, ಒಂದು ಸ್ಪೂನು 2 ಸ್ಪೂನ್ ಹಾಕ್ಕೊಳ್ಬೋದು. ನಾನೀಗ 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಬಿಸಿ ಆದ ತಕ್ಷಣ ಇದು ಕೋವಾ ಹಾಕಬೇಕು. ಆಲ್ಮೋಸ್ಟ್ ಒಂದು ಸ್ಲೈಸ್ ಹಾಕ್ತಾ ಇದ್ದೀರಾ? ಹಾಂ, ಒಂದು ಸ್ಲೈಸ್ ಹಾಕ್ತಾಯಿದ್ದೀನಿ. ಯಾವುದು ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮಗೆ? ಯಾವ್ದು ಟೇಸ್ಟಿ ಅನಿಸುತ್ತೆ? ಈ ಕೋವದ ಹೋಳಿಗೆನಾ? ಹಾಂ, ಕೋವದ ಹೋಳಿಗೆನೇ ಟೇಸ್ಟಿಯಾಗಿರುತ್ತೆ. ಒಬ್ಬೊಬ್ಬರಿಗೆ ಒಂದು ಲೈಕ್ ಮಾಡ್ತಾರೆ, ಬಟ್ ಒಬ್ಬೊಬ್ಬರ ಟೇಸ್ಟ್ ವಿಭಿನ್ನವಾಗಿರುತ್ತೆ. ಬಟ್ ನಿಮಗೆ ಯಾವ್ದು ಇಷ್ಟ? ಹೌದು, ನನಗೆ ಕೋವದ್ದೇ ಇಷ್ಟ. ಸ್ಮೂತ್ ಇರುತ್ತೆ. ಹೌದು. ಇದು ಸ್ವಲ್ಪ ಫ್ಲೇಮ್ ಕಡಿಮೆ ಇಡ್ತೀನಿ. ಇನ್ನೊಂದು ತವದಲ್ಲಿ ಸ್ವಲ್ಪ ಈ ಕಡಲೆ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಓಕೆ, ರವೆ ಇದನ್ನ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತೀನಿ. ಸಕ್ಕರೆ ಹಾಕ್ತೀನಿ. ಕಡಲೆ ಹಿಟ್ಟಿಗೆ ಫ್ರೈ ಮಾಡಿ. ಹೌದೌದು, ಅದು ಸ್ವಲ್ಪ ಹಸಿ ಹಸಿ ವಾಸನೆ ಬರ್ತದೆ. ಅಲ್ಲಿದೆ. ಸಾಕು, 1 ಸ್ಪೂನ್ ಸಾಕು. ಸ್ವಲ್ಪ ಹಾಕಿ, ಸ್ವಲ್ಪ ಹಾಕಿ. ಹಾಂ, ಇದು ಸ್ವಲ್ಪ ಆರಿಸ್ಕೊಳ್ತೀನಿ ನಾನು. ಕೋವಾ ಎಲ್ಲ ಕರಗಿದೆ. ಈಗ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಸ್ವಲ್ಪ ಮಿಕ್ಸ್ ಮಾಡಿ. ಇದು ಕಡಲೆ ಹಿಟ್ಟು ಬಿಸಿ ಮಾಡಿಯೇ ಹಾಕ್ಬೇಕಾ? ಅದು ಹಸಿ ಇದ್ರೆ ಸ್ವಲ್ಪ ಹಸಿ ಹಸಿ ಹಸ್ಕು ಬರುತ್ತೆ. ಅದು ಸ್ವಲ್ಪ ಬಿಸಿ ಮಾಡಿದ್ರೆ ಅದು ಕಡಲೆ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ಈಗ ಕೋವಾ ಎಲ್ಲ ರೆಡಿ ಕರಗಿದೆ, ಚೆನ್ನಾಗಿದೆ. ಇದಕ್ಕೆ ನಾನೀಗ ಗೋಧಿ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಗೋಧಿ ಹಿಟ್ಟು ಕೂಡ 1 ಸ್ಪೂನ್ ಹಾಕ್ತೇನೆ. ಮತ್ತು ಸ್ವಲ್ಪ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಸಾಕಾಗುತ್ತಾ? ಸಾಕು, ಅದು ಸ್ಮೆಲ್ ಬರುತ್ತೆ. ಸಾಕು ಸಾಕು. ಈಗ ನಾನು ಇದಕ್ಕೆ ಕಡಲೆ ಹಿಟ್ಟು ಆ್ಯಡ್ ಮಾಡ್ತೀನಿ. ಈಗ ಇದೆಲ್ಲ ಸರಿ ತಿರ್ಸ್ಕೊಳ್ಬೇಕು, ಎಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ಗ್ಯಾಸ್ ಆನ್ ಮಾಡಿ. ಇದಕ್ಕೆ ನಾನೀಗ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ತೀನಿ. ಎಷ್ಟು ಬೇಕಷ್ಟು ನೋಡಿ ಮಾಡ್ಕೊಳ್ಬೋದು. ಸಕ್ಕರೆ ನಾನೊಂದು 2 ಸ್ಪೂನ್ ಹಾಕ್ತೀನಿ. ಅದು ಕರೆಕ್ಟಾಗಿ ಈಗ ಇದಾಗಬೇಕು, ಮಿಕ್ಸ್ ಆಗಿ ಹೂರಣ ಮಾಡ್ಕೊಳ್ತೀವಲ್ಲ ಬೇರೆದಕ್ಕೆ. ಈಗ ಇದಿಷ್ಟೇ ಹೂರಣ ಇದಕ್ಕೆ? ಹಾಂ, ಇದಕ್ಕೆ ಇಷ್ಟೇ. ಇನ್ನು ಬೇಕಾದರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೊಳ್ಬೋದು. ಇದೇ ಥರ ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಬಟ್ ಹೂರ್ಣ ಮಾಡೋದು ಈಸಿ ಅಲ್ವಾ ಕಂಪ್ಯಾರಿಟಿವ್ಲಿ ಬೇರೆ ಹೋಳಿಗೆ ಕಂಪೇರ್ ಮಾಡಿದ್ರೆ ಹೂರ್ಣ ಈಸಿ. ಹೌದು. ತುಪ್ಪ ಕಡಿಮೆ ಆದರೆ ಒಂಚೂರು ತುಪ್ಪ ಹಾಕೊಳ್ಳೋಣ. ಅದು ಹೂರ್ಣ ಚೆನ್ನಾಗಿ ಹದ ಬರಬೇಕಲ್ಲ. ಓಕೆ, ಹೋಳಿಗೆ ಅಂದಮೇಲೆ ಅಲ್ಲಿ ತುಪ್ಪ ಇರಲೇಬೇಕು. ಯಾವುದೇ ಸ್ವೀಟಿಗೂ ತುಪ್ಪ ಬಿದ್ರೇನೆ ಟೇಸ್ಟ್ ಬರೋದು. ಸ್ವಲ್ಪ ಘಮ ಘಮ ಅಂತ ಇದೆಯಲ್ಲ ಈಗ.
ಸ್ಮೆಲ್ ಬರ್ತಾ ಇದೆ. ನಾವು ಕಾಯಿ ಹೋಳಿಗೆ ಮಾಡ್ಬೇಕಾದ್ರೆ ಕಾಯಿ ತುರಿಬೇಕು, ಅದೆಲ್ಲ ಕೆಲಸ ಇರುತ್ತೆ. ಕೆಲಸ ಕಮ್ಮಿ ಅನ್ಕೋತೀನಿ. ಹೌದು, ಅದು ಕಾಯ್ದು ಮತ್ತೆ ಪಾಕ ಬರುದು ಲೇಟ್ ಆಗ್ತದೆ. ಇಷ್ಟು ಬೇಗ ಆಗುದಿಲ್ಲ ಹೂರ್ಣ. ಸಾಕು ನಮ್ಗೆ ಗ್ಯಾಸ್ ಆಫ್ ಮಾಡೋದಾ? ಆಫ್ ಮಾಡಿ. ಈಗ ಕನಕ ರೆಡಿ ಆಯ್ತಾ ನೋಡೋಣ. ಇದು ಸ್ವಲ್ಪ ಬಿಸಿ ಆರ್ಲಿ ಇಟ್ಕೊಳ್ಳೋಣ ಆಚೆ. ಈಗ ಹೂರಣ ತಣ್ಣಗಾಗಿದೆ, ಇದನ್ನ ಉಂಡೆ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಉಂಡೆ ತಗೊಂಡು ಮಾಡ್ಕೊಳ್ಳೋದು, ಎಷ್ಟು ದೊಡ್ಡ ಬೇಕು ಅಂತ. ನಾನೀಗ ಇಷ್ಟೆಷ್ಟು ತಗೊಳ್ತಾ ಇದ್ದೀನಿ. ಪ್ಲೇಟಿಗೆಲ್ಲ ಇಡ್ತೀನಿ ಒಂದೊಂದೇ. ಇದು ನೋಡಕ್ಕೆ ಚೆನ್ನಾಗಿ ಕಾಣುತ್ತಲ್ವಾ? ಹೌದು ಹೌದು, ಇದು ಹೀಗೇನೆ ಬೇಕಾದ್ರೂ ತಿನ್ಬಹುದು. ತುಂಬಾ ನೈಸ್ ಆಗಿ ಸಾಫ್ಟ್ ಆಗಿದೆ. ಹೌದು, ಕೋವದ ಹಾಗೆ ಸಾಫ್ಟ್ ಬರುತ್ತೆ. ಬಾಯಲ್ಲಿ ಇಟ್ಕೊಂಡು ಹಂಗೆ ಕರ್ಗೋಗ್ಬೇಕು, ಹಂಗೆ ಕಾಣ್ತಾ ಇದೆ. ಚೆನ್ನಾಗಿದೆ. ನಾನೀಗ ಒಂದು ದೊಡ್ಡ ಪೀಸ್ ಕೋವ ಹಾಕಿದ್ದೀನಿ, ಅದರಲ್ಲಿ 5 ಹೋಳಿಗೆ ಮಾಡ್ತಾ ಇದ್ದೇನೆ. ಸೊ ಅಷ್ಟು ಇದು ಕೋವದಲ್ಲಿ 5 ಹೋಳಿಗೆ ಬರುತ್ತೆ. 5 ಹೋಳಿಗೆ ಬರುತ್ತೆ. ಚಿಕ್ಕ ಚಿಕ್ಕದು ಮಾಡಿದ್ರೆ ಜಾಸ್ತಿ ಬರುತ್ತೆ. ಯಾಕಂದ್ರೆ ಮತ್ತೆ ನಾವು ಹಿಟ್ಟು ಆ್ಯಡ್ ಮಾಡ್ಕೊಳ್ಳೋಕ್ಕಿದೆ. ಹೌದು ಹೌದು. ಈಗ ಹೂರ್ಣ ಉಂಡೆ ರೆಡಿ ಆಯ್ತು. ಕನಕ ಉಂಡೆ ಮಾಡ್ತೀನಿ ಈಗ ನಾನು. ಕನಕ ಕೂಡ ರೆಡಿಯಾಗಿದೆ. ಇಷ್ಟಿಷ್ಟು ದೊಡ್ಡ ತಗೊಳ್ಳೋಣ, ನೋಡೋಣ. ಜಾಸ್ತಿ ಆದರೆ ಸ್ವಲ್ಪ ತೆಗಿಬಹುದು ಬೇಕಾದ್ರೆ. ಹೂರ್ಣ ಎಷ್ಟು ಮಾಡ್ಕೊಂಡಿದ್ದೀವೋ ಅಷ್ಟೇ ಕನಕ ಉಂಡೆ ಮಾಡ್ಕೊಳ್ಳೋಣ. 5 ಹೋಳಿಗೆ ರೆಡಿ ಆಗುತ್ತೆ ಈಗ. 5 ಹೋಳಿಗೆ ರೆಡಿ ಆಗುತ್ತೆ ಈಗ. ಆಯಿತು. ಈಗ ನಾನೊಂದು ಪ್ಲಾಸ್ಟಿಕ್ ತಗೊಳ್ತೀನಿ. ಪ್ಲಾಸ್ಟಿಕ್ಕಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಎಣ್ಣೆ ಬೇಕು. ಎಣ್ಣೆ ಬೇಕು. ಇದು ಪ್ಲಾಸ್ಟಿಕ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಟ್ಟಿದ್ದೀನಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಎಣ್ಣೆ ಪ್ಲಾಸ್ಟಿಕ್ಕಿಗೆ ಮೊದಲು ಹಚ್ಕೊಳ್ಬೇಕು. ಲಟ್ಟಣಿಗೆ ಬೇಕಾದರೂ ತಗೊಳ್ಬೋದು, ಹೀಗೇನೆ ಬೇಕಾದರೂ ಮಾಡ್ಬೋದು. ಹೀಗೆ ಕಷ್ಟ ಆದರೆ ಲಟ್ಟಣಿಗೆಲ್ಲಿ ಲಟ್ಟಿಸ್ಕೊಳ್ಬೋದು. ಸಾಕು, ಇಷ್ಟ ಆದರೆ ಸಾಕು. ಈಗ ನಾನು ಒಂದು ಉಂಡೆ ತಗೊಂಡು ಹೂರ್ಣ ಇಡ್ತೀನಿ. ಹೀಗೆಲ್ಲ ಹೀಗೆ ತಗೊಂಡು ಈಗ ಫೋಲ್ಡ್ ಮಾಡ್ಕೊಳ್ಬೇಕು. ಸೇಮ್ ಬೇರೆ ಹೋಳಿಗೆ ಮಾಡಿದಾಗೇನೆ ಅಷ್ಟೇ. ಈಗ ತಿರ್ಸಿಟ್ಕೊಳ್ತೀನಿ. ಈ ಭಾಗ ಅಡಿ ಭಾಗ ಮಾಡ್ತೀನಿ. ಓಕೆ, ಅಷ್ಟರಲ್ಲಿ ನಾವು ಕಾವಲಿ ರೆಡಿ ಇಡೋಣ. ಕಾವಲಿ ಇಟ್ಕೊಳ್ಳೋಣ. ಈ ತೆಂಗಿನಕಾಯಿ ಹೋಳಿಗೆ ಆದ್ರೆ ಸ್ವಲ್ಪ ಬ್ರೇಕ್ ಹೊಡೆದೋಗುತ್ತೆ. ಇದು ಮೇನ್ ಅದೇ ಬ್ರೇಕ್ ಆಗುತ್ತೋ ಇಲ್ವೋ. ಹೌದು, ಇದು ಇದರಲ್ಲಿ ಬ್ರೇಕ್ ಬರೋದು ಕಡಿಮೆ ಬಿಕಾಸ್ ಅದು ಸಾಫ್ಟ್ ಇರುತ್ತೆ. ಹೌದು ಹೌದು. ನೋಡಿ ಎಷ್ಟು ದೊಡ್ಡಾಗಿದೆ. ಸಾಕು, ಇಷ್ಟು ತಟ್ಟಿದ್ದೀನಿ. ಒಂದಾಯ್ತು. ಈಗ ಇನ್ನೊಂದು ಮಾಡ್ಕೊಳ್ತೀನಿ. ಓಕೆ, ಇದನ್ನ ಕಾವಲಿಗೆ ಹಾಕೋದಾ? ಹಾಕೋಣ. ಸ್ವಲ್ಪ ಇದು ಹಚ್ಕೊಳ್ಳೋಣ, ಎಣ್ಣೆ ಹಾಕೋಣ. ಸ್ವಲ್ಪ ಸಾಕು. ಆಲ್ರೆಡಿ ಅದಕ್ಕೆ ಎಣ್ಣೆ ಹಚ್ಚಿದ್ದೀನಲ್ಲ, ಇಲ್ಲೇನು ಜಾಸ್ತಿ ಬೇಕಂತಿಲ್ಲ. ಹೀಗೆ ತೆಗೆದು ಬಿಡ್ಬೋದು, ಬಂದ್ಬಿಡುತ್ತೆ. ಈಗ ಇನ್ನೊಂದು ಮಾಡ್ತೇನೆ ನಾನು. ಸ್ವಲ್ಪ ಮೇಲೆ ಬಬಲ್ಸ್ ಬರುತ್ತೆ, ಇದು ಬೇಗ ಬೇಯುತ್ತೆ. ಇದು ಜಾಸ್ತಿ ಏನು ಫ್ಲೇಮ್ ಬೇಡ. ಈ ಮಡ್ಚಿರ್ತೀವಲ್ಲ, ಅದು ಅಡಿಭಾಗ ಮಾಡಿ ಹಾಕೊಂಡ್ರೆ ಒಳ್ಳೇದಾಗುತ್ತೆ. ಮಡ್ಚಿದ ಭಾಗ ಅಡಿಯಲ್ಲಿ ಹಾಕೊಳ್ಬೇಕು. ಇದೆಲ್ಲ ಕೆಲವೊಂದು ಟ್ರಿಕ್ಸ್ ಅಲ್ವಾ, ಅದು ಕರೆಕ್ಟ್ ಆಗಿ ಬರುತ್ತೆ. ಹೌದು ಹೌದು. ಮೌಚಿ ಹಾಕದಾ? ಹಾ, ಈಗ ನೋಡಿ ಬಬಲ್ಸ್ ಬರ್ತಾ ಇದೆ. ಟ್ರೈ ಮಾಡಿ, ಆಗುತ್ತಾ ನೋಡಿ. ನಾನು ನೋಡ್ತೀನಿ. ಇದು ಬೇಗ ಬೇಯ್ತದೆ, ಫಾಸ್ಟ್ ಆಗುತ್ತಲ್ಲ ಇದು. ಟಕ್ಕಂತ ರೆಡಿ ಆಗುತ್ತೆ. ಹೋಳಿಗೆ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಆದ ಕೂಡಲೇ ರೆಡಿ ಮಾಡಬಹುದು ಐಟಮ್ಸ್ ಇದ್ರೆ. ಇನ್ನೊಂದು ರೆಡಿ ಆಗಿದೆ, ಹಾಕ್ತೇನೆ ಈಗ. ಆಗ್ತಾ ಬಂತು ಅನ್ಕೋತೀನಿ. ಇದು ಈಗ ಬಬಲ್ಸ್ ಬರ್ತಿದೆ, ಆಗ್ತಾ ಬಂತು. ತಿರ್ಸಿ ಹಾಕದಾ? ತಿರ್ಸಿ ಹಾಕಬೇಕು. ಮತ್ತೊಂದು ಸೈಡ್ ಸ್ವಲ್ಪ ಬೇಯಬೇಕಲ್ಲ.
ಇಷ್ಟು ಬೆಂದರೆ ಸಾಕು ಇದು. ಬೇಗ ಬೇಯುತ್ತೆ. ಅದೇ ನೀವು ಹೇಳಿದಂಗೆ ತಟ್ಟಂತ ಬೇಯುತ್ತೆ. ತಟ್ಟಂತ ಬೇಯುತ್ತೆ. ಇದು ಕೋವ ಅಲ್ಲ, ಬೇಯಲಿಕ್ಕೆ ಏನು ಇರಲ್ಲ ಒಳಗಡೆ. ಸಾಕು ಆಗಿದೆ ಸಾಕು. ಈಗ ಗ್ಯಾಸ್ ಆಫ್ ಮಾಡ್ತಾನೆ. ಬಿಸಿ ಬಿಸಿ ಇದೆ ತೆಗಿಲಿಕ್ಕೆ. ನೋಡಿ ಕೋವಾ ಹೋಳಿಗೆ ಟೇಸ್ಟ್ ನೋಡಿ ಹೇಳಿ ಹೇಗಿದೆ ಅಂತ. ರೆಡಿ ಆಗಿದೆ. ನಾನು ಈಗಾಗಲೇ ಹೇಳ್ದಂಗೆ ಕೋವಾ ಹೋಳಿಗೆ ಟೇಸ್ಟ್ ನಾನು ಇನ್ನೂ ನೋಡಿಲ್ಲ. ಬೇರೆ ಬೇರೆ ಹೋಳಿಗೆ ಟೇಸ್ಟ್ ನೋಡಿದ್ದೀನಿ, ಬಟ್ ಕೋವಾ ಹೋಳಿಗೆ ತಿಂದಿಲ್ಲ. ಸೊ ಹೇಗಿದೆ ಟೇಸ್ಟ್ ನೋಡೋಣ. ಥ್ಯಾಂಕ್ ಯು ಮ್ಯಾಮ್. ಓಕೆ, ವೆಲ್ಕಮ್. ವೀಕ್ಷಕರೇ, ಬಿಸಿ ಬಿಸಿ ಆದಂತಹ ಕೋವಾ ಹೋಳಿಗೆ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗಿದೆ. ಸೊ ಟೇಸ್ಟ್ ಹೇಗಿದೆ ನೋಡೋಣ. ಆದರೆ ಅದಕ್ಕೂ ಮುನ್ನ ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಖೋವಾ ಹೋಳಿಗೆ ತಯಾರಿಸುವ ವಿಧಾನ. ಮೊದಲಿಗೆ ಮೈದಾ ಹಿಟ್ಟಿಗೆ ಸ್ವಲ್ಪ ರವೆ, ಚಿಟಿಕೆ ಉಪ್ಪು, ಸ್ವಲ್ಪ ನೀರು, 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕಿ ನಾದಿಕೊಳ್ಳಿ. ನಂತರ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಖೋವಾವನ್ನು ಹುರಿಯಿರಿ. ಆನಂತರ 1-2 ಚಮಚ ಗೋಧಿ ಹಿಟ್ಟು, 2 ಚಮಚ ಹುರಿದ ಕಡಲೆ ಹಿಟ್ಟು, ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಿಕ ಹೂರಣದ ಉಂಡೆ ಹಾಗೂ ಕಣಕವನ್ನು ಉಂಡೆ ಮಾಡಿ ಸ್ವಲ್ಪ ತಟ್ಟಿಕೊಂಡು ಹೂರಣವನ್ನು ತುಂಬಿ ಮಡಚಿಕೊಂಡು ತಟ್ಟಿಕೊಳ್ಳಿ. ಆ ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ರುಚಿಕರವಾದ ಖೋವಾ ಹೋಳಿಗೆ ಸವಿಯಲು ಸಿದ್ಧ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಹೋಳಿಗೆ ಅಂತೂ ರೆಡಿ ಆಯಿತು. ಒಂದು ಸ್ವೀಟ್ ರೆಸಿಪಿ. ಸೊ ನೆಕ್ಸ್ಟ್ ರೆಸಿಪಿ ಏನು ಮ್ಯಾಮ್ ಹತ್ರ ಕೇಳೋಣ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರ್. ಸೊ ವೀಕ್ಷಕರೇ, ಹೋಳಿಗೆ ಅಂತೂ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿ ಏನು ಕೇಳೋಣ ಬನ್ನಿ. ಸೊ ಎಸ್ ಮೇಡಮ್, ಹೋಳಿಗೆ ಅಂತೂ ರೆಡಿ ಆಯ್ತು. ಹೌದು. ನೆಕ್ಸ್ಟ್ ಸ್ವೀಟಾ ಕಾರಣ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪಿನ ಬೋಂಡ. ಸೊಪ್ಪಿದು ಬೋಂಡ. ಸೊಪ್ಪಿನ ಬೋಂಡ. ಓಕೆ. ಸೊ ಹೆಲ್ದಿ ಆಗೂ ಇರುತ್ತೆ. ಹೌದು ಹೌದು. ಸೊ ಹೆಂಗ್ ಸ್ಟಾರ್ಟ್ ಮಾಡೋದು ಈಗ? ಈಗ ನಾನು ಈ ಕಡಲೆ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಮಾಡ್ಕೋಬೇಕು. ಎಸ್. ಈಗ ಕಡಲೆ ಹಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಅದು ಹಸ್ಕ ವಾಸನೆ ಹೋಗ್ತದೆ. ಟೇಸ್ಟ್ ಇನ್ನೂ ಬರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಸೊ ಕಡಲೆ ಹಿಟ್ಟಿನ ಐಟಮ್ ಏನ್ ಮಾಡ್ಬೇಕಾದ್ರೂ ಬಿಸಿ ಮಾಡ್ಕೋಬೇಕಾಗುತ್ತಾ? ಎಲ್ಲದಕ್ಕೂ ಬೇಕಂತ ಇಲ್ಲ, ಅಂದ್ರೆ ಬಿಸಿ ಮಾಡಿದ್ರೆ ಒಳ್ಳೆ ಸ್ವಲ್ಪ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಅದು ಹಸಿ ಕಡಲೆ ಹಿಟ್ಟು ಮಾಡೋದಲ್ವಾ, ಸ್ವಲ್ಪ ಹಸ್ಕ ಅಂತ ಹೇಳ್ತಾರಲ್ಲ, ಹಸ್ಕು ಬರುತ್ತೆ ಯಾವುದಕ್ಕೆ ಹಾಕಿದ್ರು. ಬಿಸಿ ಮಾಡ್ಕೊಂಡ್ರೆ ಹಸ್ಕು ಹೋಗುತ್ತೆ. ಓಕೆ, ಸಾಕು. ಇಷ್ಟು ಮಾಡಿದ್ರೆ ಸಾಕು. ಈಗ ಇದನ್ನು ನಾನು ಒಂದು ಜಾರಿಗೆ ಹಾಕ್ಕೊಳ್ತೀನಿ, ಮಿಕ್ಸ್ ಮಾಡ್ಲಿಕ್ಕೆ ಉಂಟು. ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೋದು. ನಾನು ಇಷ್ಟು ಒಂದು ಬೌಲು ಹಾಕ್ತೇನೆ. ಓಕೆ. ಸ್ವಲ್ಪ ನೀರು ಬೇಕು ಕಲಿಸ್ಲಿಕ್ಕೆ. ಓಕೆ. ಈಗ ನಾನು ಇದಕ್ಕೆ ಈ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ, ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ಓಕೆ. ಇದು ಪುದೀನ 1 ಕಪ್ ಅಷ್ಟು ಹಾಕ್ತಾರೆ. 1 ಕಪ್ ಅಷ್ಟು. ಎಷ್ಟು ಸೊಪ್ಪು ಜಾಸ್ತಿ ಹಾಕಿದ್ರು ಒಳ್ಳೇದಲ್ಲ, ಸೊಪ್ಪು ತಿಂದರೆ ಒಳ್ಳೇದು. ಮಕ್ಕಳೆಲ್ಲ ಈಗ ಪದಾರ್ಥ ಸೊಪ್ಪಿಂದೆಲ್ಲ ತಿಂದಿದ್ರೆ ಸಂಜೆ ಶಾಲೆ ಬಿಟ್ಟು ಬಂದಾಗ ಹೀಗೆ ಮಾಡಿ ಕೊಡ್ಬೋದು ತಿನ್ಲಿಕ್ಕೆ. ಅಟ್ಲೀಸ್ಟ್ ಬೋಂಡದ ಮೂಲಕ. ಹೌದು ಹೌದು. ಅದು ಪುದೀನ ಕೊತ್ತಂಬರಿ ಒಳ್ಳೇದೇನೆ. ಇದೀಗ ನಾನು ಕೊತ್ತಂಬರಿ ಆ್ಯಡ್ ಮಾಡಿದೆ. ಈಗ ರುಚಿಗೆ ತಕ್ಕನಾಗಿ ಸ್ವಲ್ಪ ಉಪ್ಪು ಹಾಕ್ತೇನೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಕಡಿಮೆ ಇದ್ದರೆ ತಿನ್ಬೋದು, ಜಾಸ್ತಿ ಆದರೆ ಕಷ್ಟ. ಸಾಕು. ಸ್ವಲ್ಪ ಅದಕ್ಕೆ ಈರುಳ್ಳಿ ಮಿಕ್ಸ್ ಮಾಡ್ತೇನೆ. ಸಣ್ಣ ಹೆಚ್ಚಿದ ಈರುಳ್ಳಿ. ಡೀಪ್ ಫ್ರೈ ಮಾಡಬೇಕು. ಹಾಗಾದ್ರೆ ಎಣ್ಣೆ ಇಟ್ಬಿಡೋಣ. ಇಟ್ಬಿಡೋಣ. ಎಸ್, ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡುವಂಥದ್ದು
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ ಎ, ಡಿ ಆ್ಯಂಡ್ ಇ. ಈಗ ನಾನು ಇದಕ್ಕೆ ಎಷ್ಟು ಬೇಕಷ್ಟು ಖಾರ ಬೇಕಾದಷ್ಟು ಒಂದೆರಡು ಹಸಿಮೆಣಸು ಮಿಕ್ಸ್ ಮಾಡ್ತಿದ್ದೀನಿ. ಈಗ ನೀರಿನಲ್ಲಿ ಕಲ್ಸ್ಕೊಳ್ಬೇಕು ಇದನ್ನು. ಸ್ವಲ್ಪ ನೀರು ಕೊಡಿ ನನಗೆ, ನೀರು ಬೇಕು. ಫಸ್ಟ್ ಇದೆಲ್ಲ ಸ್ವಲ್ಪ ಕಲಿಸ್ಕೊಳ್ಳೋಣ. ಸ್ವಲ್ಪ ಸೊಪ್ಪನ್ನು ಚಿಕ್ಕ ಚಿಕ್ಕದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದೇ ಎಲ್ಲದು ಮಿಕ್ಸ್ ಆಗಬೇಕಲ್ಲ ಅದಕ್ಕೆ. ಸರಿ, ಈಗ ಇದನ್ನು ಕಲಿಸ್ಕೊಂಡಿದ್ದು ಆಯಿತು. ಈಗ ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಸ್ವಲ್ಪ ತಟ್ಟಿ ಬಿಡ್ತೇನೆ. ಡೈರೆಕ್ಟ್ ಆಯಿಲ್ಗೆ ಹಾಕೋದು? ಹಾಂ, ಡೈರೆಕ್ಟ್ ಆಯಿಲ್ ಹಾಕಿ. ನಿಮಗೆ ಎಷ್ಟು ದೊಡ್ಡ ಬೇಕೋ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ದಪ್ಪ ಬೇಕಾದರೆ ದಪ್ಪ ಮಾಡ್ಬೋದು. ಈಗ ನಾನು ಎಣ್ಣೆಗೆ ಹಾಕ್ತೇನೆ. ಹೀಗೆ ಮಾಡಿಟ್ಕೊಂಡ್ರೆ ಬೇಗ ಬೇಗ ಹಾಕ್ಬೋದು. ಸೊಪ್ಪಲ್ಲ, ಬೇಗ ಬೇಯುತ್ತೆ. ಇದು ನೋಡಿ 3-4 ಬೇಯ್ತಾ ಬಂದಿದೆ, ಮೊದಲು ಹಾಕಿದ್ವಲ್ಲ. ಇದು ತೆಗೆಯೋಣ, ಬೌಲ್ ಕೊಡ್ತೀರಾ? ಇಷ್ಟಾದರೆ ಸಾಕು. ಇದು ಯಾರಾದರೂ ಬಂದರೆ ಏನು ಮಾಡೋದು ತಿಂಡಿ ಅಂತ ಆಲೋಚನೆ ಮಾಡುವಾಗ ಇದು ಆಲ್ರೆಡಿ ಎಲ್ಲರ ಮೇಲೆ ಇರುತ್ತೆ ಸೊಪ್ಪು, ಬೇಗ ದಿಢೀರಾಗುತ್ತೆ. ಸಂಜೆ ಹೊತ್ತಿಗೆ ಸ್ನ್ಯಾಕ್ಸ್. ಹೌದು ಹೌದು. ಗ್ಯಾಸ್ ಆರಿಸ್ಕೊಳ್ತೀನಿ. ಇನ್ನು ಸರ್ವಿಂಗ್ ಅಲ್ವಾ? ಹೌದು. ಕೊತ್ತಂಬರಿ ಮತ್ತೆ ಪುದೀನದ್ದು ಪಕೋಡ ರೆಡಿಯಾಗಿದೆ. ತಿಂದು ನೋಡಿ ಹೇಗಿದೆ ಹೇಳಿ. ಸೊ ಬಿಸಿ ಬಿಸಿ ಆದಂತಹ ಸೊಪ್ಪಿನ ಬೋಂಡ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಬಿಸಿ ಬಿಸಿ ಆದಂತಹ ಹೆಲ್ದಿ ಸೊಪ್ಪಿನ ಬೋಂಡ ರೆಡಿ ಆಗಿದೆ. ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕೊತ್ತಂಬರಿ ಹಾಗೂ ಪುದೀನ ಸೊಪ್ಪಿನ ಬೋಂಡ ತಯಾರಿಸುವ ವಿಧಾನ. ಮೊದಲಿಗೆ ಕಡಲೆ ಹಿಟ್ಟನ್ನು ಘಮ ಬರುವವರೆಗೂ ಹುರಿಯಿರಿ. ನಂತರ ಹೆಚ್ಚಿದ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಈರುಳ್ಳಿ, ಹೆಚ್ಚಿದ ಹಸಿಮೆಣಸು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಚಿಕ್ಕದಾಗಿ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಕೊತ್ತಂಬರಿ ಹಾಗೂ ಪುದೀನ ಸೊಪ್ಪಿನ ಬೋಂಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಈಗ ಕೋವಾ ಹೋಳ್ಗೆ ಹಾಗೂ ಬೋಂಡ ರೆಡಿ ಆಗಿದೆ. ಸೊ ನಾನು ಫಸ್ಟ್ ಹೋಳ್ಗೆ ಟೇಸ್ಟ್ ನೋಡ್ತೀನಿ, ಬಿಕಾಸ್ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ತಿಂದಿಲ್ಲ ಅಂತ. ಟೇಸ್ಟ್ ನೋಡೋಣ? ಓಕೆ, ನೀವು ತಗೊಳ್ಳಿ. ಹೋಳ್ಗೆ ಅಂದರೆ ತುಪ್ಪದ ಜೊತೆಗೆ ತಿನ್ನಬೇಕು. ಹೌದು ಹೌದು, ಹಾಗೇ ಟೇಸ್ಟ್ ಸಿಗೋದು. ಚೆನ್ನಾಗಿದೆಯಾ? ಸಖತ್ತಾಗಿ ಬಂದಿದೆ. ನೀವು ಹೇಳ್ದಂಗೆ ತುಂಬ ಸಾಫ್ಟ್ ಇದೆ, ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಮೆಲ್ಟ್ ಆಗುತ್ತೆ. ಹೌದು, ಸಖತ್ತಾಗಿ ಬಂದಿದೆ. ಹಾಗೆ ತಿಂದ್ರೆ ಚೆನ್ನಾಗಿದೆ, ತುಪ್ಪದ ಜೊತೆ ಇನ್ನೂ ಟೇಸ್ಟ್ ಆ್ಯಡ್ ಮಾಡಿದೆ. ಸೂಪರ್ ಆಗಿ ಬಂದಿದೆ. ಸೊ ನೆಕ್ಸ್ಟ್ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಬೋಂಡ ಅಲ್ವಾ? ಎಸ್ ಮೇಡಮ್. ಬಿಸಿ ಬಿಸಿ ಇದೆ. ಹೌದು. ಪರ್ಫೆಕ್ಟ್, ಉಪ್ಪು ಪರ್ಫೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಆ್ಯಂಡ್ ಸೊಪ್ಪಿನ ಬೋಂಡ ಇಷ್ಟು ಈಸಿಯಾಗಿ ಮಾಡ್ಕೋಬೋದಂದ್ರೆ ಆರಾಮ್ಸೆ ಇದನ್ನು ಮಾಡ್ಕೊಂಡು ತಿನ್ಬೋದು. ಯಾಕಂದ್ರೆ ಅಷ್ಟು ಟೇಸ್ಟಿ ಆಗಿದೆ ಆ್ಯಂಡ್ ಹೆಲ್ತಿ ಕೂಡ ಅಲ್ವಾ? ಸಖತ್ತಾಗಿ ಬಂದಿದೆ ಎರಡೂ ರೆಸಿಪಿನು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ಇಲ್ಲಿವರೆಗೂ ಬಂದು 2 ರೆಸಿಪಿನ ಮಾಡಿಕೊಟ್ರಿ, ಹೇಳ್ಕೊಟ್ರಿ. ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಓಕೆ ಮೇಡಮ್. ಯಾವ ಟೈಮಲ್ಲಿ ಏನು ತಿನ್ನಕ್ಕೆ ಕ್ರೇವಿಂಗ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದರಲ್ಲೂ ಹೋಳಿಗೆ ತಿನ್ನಕ್ಕೆ ಕ್ರೇವಿಂಗ್ಸ್ ಆದರೆ ಈಸಿಯಾಗಿ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅಲ್ವಾ? ಬಟ್ ಕೋವಾ ಹೋಳಿಗೆ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ಅದೇ ರೀತಿ ಬೋಂಡ. ಸೊ ಮನೆಗೆ ಯಾರಾದರೂ ಬೇಗ ನೆಂಟರು ಬಂದರೆ ಈ ಬೋಂಡಾನು ಮಾಡ್ಕೋಬೋದು. 2 ರೆಸಿಪಿನ ಹೇಗೆ ಮಾಡಿದೆ ಅಂತ ನೋಡ್ಕೊಂಡ್ರಿ. ಇದೇ ರೀತಿ ಹೊಸ ರೆಸಿಪಿಗಾಗಿ, ಟೇಸ್ಟ್ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.